ಸರ್ ನಮಸ್ಕಾರ. ನಮಸ್ತೆ. ಈಗ ಮೊದಲನೇದಾಗಿ ನಾವು ಶುಗರ್ಲೆಸ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಹೌದು. ಹೇಗೆ ಆ ಒಂದು ಪಾತ್ರ ನಿಮಗೆ ಸಿಕ್ಕಿದ್ದು ಸರ್? ನಿಮಗೆ ಯಾರಿಂದ ಕಾಲ್ ಬಂತು ಮೊದಲನೇದಾಗಿ ಈ ಸಿನಿಮಾಕ್ಕೆ? ಒಳ್ಳೆ ಪಾತ್ರ. ನನಗೆ ಶಶಿಧರ್ ಸರ್ ಫೋನ್ ಮಾಡಿದರು ಮತ್ತು ಅವ್ರದ್ದು ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಹೇಳಿದರು ಪಾತ್ರ ಇದೆ ಮಾಡಬೇಕು ಅಂತ. ಮತ್ತೆ ಗೊತ್ತಾಯಿತು ಅದರದ್ದೊಂದು ಕ್ರಿಯೇಷನ್ಸೇ ಬೇರೆ ಅಂತ. ಶಶಿಧರ್ ಸರ್ ಆ ಪಾತ್ರವನ್ನೇ ವಿಭಿನ್ನ ರೀತಿಯಲ್ಲೊಂದು ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಅದು ಥಿಯೇಟ್ರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನನಗೂ ಆಶ್ಚರ್ಯ ಆಯಿತು, ಇಷ್ಟು ಒಳ್ಳೆ ರೀತಿಯಲ್ಲಿ ಅದು ಜನರಿಗೆ ಪ್ರೆಸೆಂಟೇಷನ್ ಆಯಿತಾ ಅಂತ. ಅದು ಸಿನಿಮಾ ನೋಡಿ ಗೊತ್ತಾಗುತ್ತೆ. ನನಗೆಲ್ಲರೂ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರೆಲ್ಲ ಫೋನ್ ಮಾಡಿದರು. ಬೆಂಗಳೂರಲ್ಲಿ ಒಳ್ಳೆ ನಿಮ್ಮ ಪಾತ್ರಕ್ಕೆ ಮೆಚ್ಚುಗೆ ಇದೆ, ಒಳ್ಳೆ ಸೆಲೆಬ್ರಿಟಿಯವರೆಲ್ಲ ಒಳ್ಳೆ ಹೊಗಳಿದ್ರು ಎಂದು ಹೇಳಿದರು ನನಗೆ. ಅದಕ್ಕೆ ನಾನು ತುಂಬ ಖುಷಿ ಆಗ್ತಿದೆ. ಅಂದರೆ ಅದಕ್ಕೆ ನಾನು ಸೆಲ್ಯೂಟು ನಮ್ಮದು ಶಶಿಧರ್ ಸರ್ಗೆ ನಾನು ಕೊಡಬೇಕು ಅಂತಿದ್ದೆ, ಅಭಿನಂದನೆ ಸಲ್ಲಿಸ್ತಿದ್ದೇನೆ ನಾನು. ಮತ್ತು ನನ್ನೊಟ್ಟಿಗೆ ಪಾತ್ರ ಮಾಡಿದಂಥ ಮೇರು ನಟ ನಮ್ಮ ಹಿರಿಯಣ್ಣ ದತ್ತಣ್ಣ ಮತ್ತು ಪ್ರತಿಯೊಬ್ಬರು ನನ್ನ ಜೊತೆ ಕೆಲಸ ಮಾಡಿದವರು, ಮತ್ತು ಹಾಸ್ಯ ನಟ ಧರ್ಮಣ್ಣ ಮತ್ತು ಅವರ ಹೀರೋಯಿನಿ ಇವರು ಪ್ರಿಯಾಂಕಾ ತಿಮ್ಮೇಶ್, ಮತ್ತು ಇನ್ನೊಬ್ಬರು ಅವ್ರದ್ದು ಹೆಸರು ರಾಮ್ಗೌಡ್ರು, ಏನೊಂದು ಹೆಸರಿದೆ ಬೋಳ್ತಾರೆ, ಅವರು ಸೂಪರ್ ಅಭಿನಯ, ಅವರು ಒಳ್ಳೆಯ ಟ್ಯಾಲೆಂಟೆಡ್. ನನಗೆ ಹೆಸರೇನೊಂದು ಮರೆತು ಹೋಗ್ತಾ ಇದ್ದೆ. ಎಲ್ಲ ಟೀಮು ಅವ್ರದ್ದು, ಯಶಸ್ವಿನವರು, ಚೇತನ್ ಅವರು ಮತ್ತು ಇನ್ನೊಬ್ಬರು ಎಲ್ಲ ತುಂಬ ಮಂದಿ ಇದ್ದರು. ನನಗೀಗ ಹೆಸರೆಲ್ಲ ಹೇಳಲಿಕ್ಕೆ ಬರ್ತಾಯಿಲ್ಲ. ಅವ್ರದ್ದೊಂದು ಹೊಸ ಟೀಮು. ಮತ್ತು ಅವ್ರದ್ದು ಶಶಿಧರ್ ಸರ್ ಅವ್ರದ್ದು ಧರ್ಮಪತ್ನಿ ಭಾಳ ಒಂದು ಒಳ್ಳೆ ಮನಸ್ಸಿನ ಅವ್ರದ್ದು ಹೆಂಡತಿ ಸಿಕ್ಕಿದ್ದಾರೆ. ಅಂದರೆ ನನಗೆ ಎಂಥ ಖುಷಿ ಆಯ್ತಂದರೆ, ನನಗೆ ಅಭಿನಯಕ್ಕೆ ನಾನು ಹೇಳಿದ ಪೇಮೆಂಟ್ ಕೊಟ್ಟಿದ್ದಾರೆ. ಒಂದು ಪೇಮೆಂಟ್ ಎಲ್ಲ ಸಿನಿಮಾ ಮುಗಿದು ಶೂಟಿಂಗ್ ಆದ ನಂತರ ನನಗೆ ಸ್ವಲ್ಪ ಪೇಮೆಂಟ್ ಬಾಕಿತ್ತು. ಅದು ನನಗೆ ಕೈಯಲ್ಲಿ ಕೊಟ್ಟು ಆ ಪಾಪ ಶಶಿಧರ್ ಸರ್ ಅವರು ಈಗ ಸಹ ನನಗೆ ಚಿತ್ರ ನೆನಪಿದೆ, ಕಾಳು ಹಿಡಿದ್ರು ನಂದು. ನಾನು ಯಾರು, ನನಗಿಂತ ಹಿರಿಯ ಕಲಾವಿದರು ದೊಡ್ಡವರಿದ್ದಾರೆ, ನನ್ನ ಕಾಲು ಹಿಡಿದ್ರು. ಆಗ ನನಗೊಂದು ಖುಷಿ ಆಯ್ತಂದರೆ, ದೇವರು ಈ ಟೀಮಿಗೊಂದು ಸಕ್ಸಸ್ ಕೊಡಬೇಕಪ್ಪ ಅಂತ ನನ್ನ ಮನಸ್ಸಿನೊಳಗೆ, ಈಗ ಸಕ್ಸಸ್ ಆದ ನಂತರ ಹೇಳೋದಲ್ಲ, ಆಗಲೇ ನಾನೊಂದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದೆ. ದೇವರ ಆ ಪ್ರಾರ್ಥನೆಯನ್ನು ಈಡೇರಿಸಿದರು. ಈಗ ಶಶಿಧರ್ ಸರ್ಗೆ ಸಹ ತುಂಬ ಖುಷಿ ಇದೆ. ಸಿನಿಮಾ ಎಲ್ಲರೂ ಹೊಗಳ್ತಿದ್ದಾರೆ. ದೊಡ್ಡ ಮಾಸ್ ಟೈಪಲ್ಲಿ ಸಿನಿಮಾ ನೋಡೋದಲ್ಲ, ಇದೊಂದು ಮನೋರಂಜನೀಯವಾದ ಸಿನಿಮಾ, ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಒಂದು ತೃಪ್ತಿ ಕೊಡುವಂಥ ಸಿನಿಮಾ. ಶುಗರ್ ಇಲ್ಲದ ಮನೆ ಇಲ್ಲ, ಫಿಗರ್ ಇಲ್ಲದ ಮನೆ ಅಂಥದ್ದು ಡೈಲಾಗ್ಸ್ ಎಲ್ಲ ಬಳೆದಿದ್ದಾರೆ, ಒಳ್ಳೊಳ್ಳೆ ಡೈಲಾಗ್ಸ್ ಎಲ್ಲ ಬಳೆದಿದ್ದಾರೆ. ಆದ ಕಾರಣ ಈ ಸಿನಿಮಾವನ್ನು ಬಂದು ನೋಡಿ, ಒಂದು ಬೇರೆ ಸಿನಿಮಾಕ್ಕೆ ನಾವು ಕಂಪೇರ್ ಮಾಡಿ ನೋಡಬೇಡಿ ಇದನ್ನು. ಇದೊಂದು ಮನೋರಂಜನೆ ಸಿನಿಮಾ, ಸಬ್ಜೆಕ್ಟ್ ಇದೆ, ಒಂದು ಶುಗರ್ನ ಬಗ್ಗೆ ಜನಜಾಗೃತಿ ಮುಟ್ಟಿಸಿ ಒಂದು ಹಾಸ್ಯವಾಗಿ ಈ ಸಿನಿಮಾವನ್ನು ಕೊಂಡೋಗಿದ್ದಾರೆ. ದಯವಿಟ್ಟು ಈ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ, ಒಳ್ಳೆದಿದೆ. ಎಲ್ಲರೂ ಅವರವರ ಪಾತ್ರವನ್ನು ಸೃಷ್ಟಿ ಮಾಡಿದ್ದಕ್ಕೆ ಶಶಿಧರ್ ಸರ್ ಅದಕ್ಕೆ ಜೀವ ತುಂಬಿದ್ದಾರೆ. ಸಿನಿಮಾ ನೋಡಿ ಆಮೇಲೆ ಹೇಳಿ, ನೀವು ನಮಗೆ ಪಬ್ಲಿಸಿಟಿ ಕೊಡಿ. ದತ್ತಣ್ಣನವ್ರಿಗೆಲ್ಲ ಎದುರಿಸಿದ್ದು, ದತ್ತಣ್ಣ ಅವರು ಅಷ್ಟು ಇದು ಮಾಡೋದಿಲ್ಲ, ಆದರೆ ನನಗೆ ಭಾಳ ಸಪೋರ್ಟ್ ಮಾಡಿದ ವ್ಯಕ್ತಿ. ಅದು ತುಂಬ ಕಲಾವಿದರು ನೋಡಿದವರು, ಆದರೆ ಅವ್ರಿಗೇನೋ ಒಂದು ಗೊತ್ತಿರುತ್ತೆ, ಒಂದು ರಂಗಭೂಮಿಯ ಕಲಾವಿದನಿಗೆ ಇವನಲ್ಲಿ ಇದು ಮಾಡುವಂಥ ಪ್ರತಿಭೆ ಉಂಟು ಅಂತ. ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅವರು. ನಾನು ಏನು ಮಾಡಿದ್ರು ಅದಕ್ಕೆ ಏನೊಂದು ಮಾಡಲಿಲ್ಲ. ಅವರೊಂದು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಂತೆ, ಆ ನವೀನ ಇದು ಸಿನಿಮಾದಾಗ ತರಲೆ ಮಾಡಿದಂಗೆ ಆಗ್ತಿತ್ತು ನನಗೆ, ಆದರೆ ಅವನು ಸಿನಿಮಾದಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಅಭಿನಯ ಮಾಡಿದೆ ಅಂತ ಹೇಳಿದರೆ, ನನಗೆ ಅದು ಅವರು ಕೊಟ್ಟಂಥ ಒಂದು ಪ್ರಶಸ್ತಿಯನ್ನು ಬೇರೆ ಯಾವುದು ಬೇಡ. ಹಾಗಾಗಿ ನಾನು ಶುಗರ್ಲೆಸ್ ಸಿನಿಮಾಕ್ಕೆ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ದತ್ತನ್ನು ನನಗೆ ಹೊಗಳಿದ್ದಕ್ಕೆ. ಸರ್, ಈಗ ಓವರಾಲ್ ಆಗಿ ಕರ್ನಾಟಕದಾದ್ಯಂತ ತುಂಬ ಜನರು ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಮ್ಮ ಪಾತ್ರ ಹೇಗಿದೆ ಸರ್ ಈ ಸಿನಿಮಾದಲ್ಲಿ? ಅದೇ, ಅದು ಒಂದು ನೆಗೆಟಿವ್ ಮಾತಾಡೋದು, ಏನೋ ಉಲ್ಟ ಮಾತಾಡೋದು. ಹಾಗೆ ಇದು ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳಿದರು, ನೈನೊಂದು ಕಾಮಿಡಿ ಎಂಚ ಪಂಚವೊಂದು ಮನಗೆ ಬನ್ನಗಣೆ ತಿಳಿಪಿರು ಅಂತ. ನನಗೀಗ ಸಿನಿಮಾ ನೋಡಬೇಕು, ನನಗೆ ನೋಡಲಿಕ್ಕೆ ಆಗಲಿಲ್ಲ. ಅಂದರೆ ಇಲ್ಲಿ ಮಂಗಳೂರಲ್ಲಿ ಬೆಳಿಗ್ಗೆ ಎಲ್ಲ ಶೋಸ್ ಆದ ಕಾರಣ ನನಗೆ ಅದು ಟೈಮ್ ಸಿಗ್ತಾ ಇಲ್ಲ. ಅದು ನಾನು ಈಗ ಬೆಂಗಳೂರಲ್ಲೇ ಬಂದು ನೋಡ್ತೇನೆ. ಈಗ ನನಗೆ ಅದು ಬೆಂಗಳೂರಿಗೆ ಬರಲಿಕ್ಕೆ ನೋಡಬೇಕು. ಆ ನೆಗೆಟಿವ್ ಮಾತಾಡೋದು ಒಳ್ಳೆ ಪಂಚಾಗಿದೆ. ಮತ್ತು ನಮ್ಮದು ಮಜೋಡಾಕಿಸ್ಗೆ ಮೊದಲು ರೈಟಿಂಗ್ ಮಾಡ್ತಿದ್ರು ಇವರು, ರಾಬರ್ಟಿಗೆ ಸಂಭಾಷಣೆ ಬರೆದವರು ರಾಜಶೇಖರ್ ಅವರು, ಮತ್ತು ಇದಕ್ಕೆ ಅಧ್ಯಕ್ಷಕ್ಕೆಲ್ಲ ಸಂಭಾಷಣೆ ಬರೆದರು. ನಾನೊಂದು ನಿಮ್ಮದು ಭಾಳ ಪಾತ್ರ ಒಳ್ಳೆ ಜನರಿಗೆ ಮುಟ್ಟಿದೆ, ಭಾಳ ಖುಷಿ ಆಯ್ತು ನನಗೆ ನೋಡಿ ಅಂತ ಅವರು ನನಗೆ ಫೋನ್ ಮಾಡಿದರು. ಎಲ್ಲರೂ ಫೋನ್ ಮಾಡಿದರು, ತುಂಬ ಮಂದಿ ಫೋನ್ ಮಾಡಿದರು ನನಗೆ. ಇವರು ಅಶ್ವಿತಿ ಶೆಟ್ಟಿ ಅವರು ಫೋನ್ ಮಾಡಿದರು, ಅವ್ರು ನೋಡಿದ್ರಂತೆ ಸೆಲೆಬ್ರಿಟಿ. ಮತ್ತು ಗಿನಿರಾಮದು ಹೀರೋ ಪೃಥ್ವಿಕ್ ಅವರು ಫೋನ್ ಮಾಡಿದರು. ತುಂಬ ಮಂದಿಗೆ ಫೋನ್ ಮಾಡಿದರು. ನನಗೆ ಸಂತೋಷ ಆಗ್ತಾ ಉಂಟು, ಇಷ್ಟು ಚಿಕ್ಕ ಪಾತ್ರದ ಜನರಿಗೆ ಮುಟ್ಟಿತಲ್ಲ ಅಂತಂದು ಖುಷಿ ಆಗ್ತಾ ಉಂಟು. ಅದರಿಂದ ನನಗೊಂದು ಕನ್ನಡದಲ್ಲಿ ಸ್ವಲ್ಪ ಬದುಕು ಇರ್ಬೋದು, ಯಾರಾದರೂ ಕರೆದು ಸಿನಿಮಾ. ಆದರೆ ಒಂದು ಖುಷಿ, ಬೇಸರ ಸಂಗತಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಕುಡುಕನ ಪಾತ್ರನೇ ಕೊಡ್ತಾರೆ, ಅದೊಂದು ಭಾಳ ಬೇಸರ ಸಂಗತಿ. ಬೇರೆ ಪಾತ್ರ ಕೊಡಬೇಕು ಅಂತ ನನ್ನೊಂದು ಅನಿಸಿಕೆ. ಒಳ್ಳೆ ನಿರ್ದೇಶಕರು ನನಗೊಂದು ಬೇರೆ ಮನಸ್ಸಿನ ಪಾತ್ರ. ನಾನು ಡಿಪ್ರೆಷನ್ಸ್ ರೋಲ್ಸು ಮಾಡಲಿಕ್ಕೆ ತುಂಬ ನನಗೆ ಇಷ್ಟ, ಒಂದು ಕ್ಯಾರೆಕ್ಟರ್ ರೋಲ್ ಆಗಿ ಅಂಥ ಪಾತ್ರ ಸಿಗಬೇಕು ಅಂತ ನನ್ನೊಂದು
ಆಸೆ. ಶುಗರ್ಲೆಸ್ ನೋಡಿ, ಮಧುಮೇಹ ಅಂದರೆ ಮಧುಮೇಹಕ್ಕೆ ಹೆದರಬೇಕಂತಿಲ್ಲ. ಈ ಸಿನಿಮಾ ನೋಡಿದರೆ ನೀವು ಶುಗರನ್ನು ಮಧುಮೇಹವನ್ನು ಲೆಕ್ಕಕ್ಕೆ ಇಡುವುದಿಲ್ಲ. ನೋಡಿ ಸಿನಿಮಾ ನೋಡಿ ಥಿಯೇಟ್ರಿಗೆ ಹೋಗಿ, ಸೂಪರ್ ಉಂಟು.